ಮಂಗಳೂರು ನಗರ ಒಂದೆಡೆ ಅಭಿವೃದ್ಧಿಯಾಗ್ತಿದೆ, ಸ್ಮಾರ್ಟ್ ಸಿಟಿ ಆಗಲು ಹೊರಟಿದೆ. ಆದರೆ ನಿಜಕ್ಕೂ ಸ್ಮಾರ್ಟ್ ಸಿಟಿ ಆಗುತ್ತಾ ಮಂಗಳೂರು ಅನ್ನುವ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಲು ಪ್ರಾರಂಭವಾಗಿದೆ. ಯಾಕಂದ್ರೆ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿಯಲ್ಲಿ ನೀರಿನ ಪೈಪ್ ಕಳೆದು ಇದೀಗ ಅದರ ಮೇಲೆಯೇ ಕಾಂಕ್ರೀಟ್ ಹಾಕಲಾಗ್ತಿದೆ. ಆದರೆ ಈ ಕಾಂಕ್ರೀಟ್ ಅನ್ನು ಹಾಕುವುದರಿಂದ ಪೈಪ್ಗಳು ಒಡೆದು ಹೋಗುವ ಪರಿಸ್ಥಿತಿ ಎದುರಾಗ್ತಿದೆ. ಈ ಪರಿಸ್ಥಿತಿಯನ್ನು ತಕ್ಷಣ ತಡೆಗಟ್ಟಬೇಕು ಎಂಬ ನಿಟ್ಟಿನಲ್ಲಿ ಎಂಸಿಸಿ ಸಿವಿಲ್ ಗ್ರೂಪ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಜೆರಾಲ್ಡ್ ಟವರ್ ಅವರು ಮಾತನಾಡಿ, ಇದು ಈ ರೀತಿಯ ವ್ಯವಸ್ಥೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಉಂಟಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಪೈಪ್ಗಳು ಒಡೆದು ನೀರು ಪೋಲಾಗುವ ಸಂಭವಗಳು ಬರ್ತದೆ. ಸುಮಾರು 5 ವರ್ಷಗಳಿಂದ ಈ ಸಮಸ್ಯೆಗಳು ಇಲ್ಲಿ ಕಂಡು ಬಂದರೂ ಯಾರೂ ಕೂಡ ಇದನ್ನ ಪರಿಗಣಿಸುತ್ತಿಲ್ಲ. ಇನ್ನಾದರೂ ಅಧಿಕಾರಿಗಳು ಇಲ್ಲಿಗೆ ಬಂದು ಸ್ಥಳ ಪರಿಶೀಲನೆ ನಡೆಸಲಿ ಎಂದು ಹೇಳಿದರು. ಇಲ್ಲಿ ಏನಾಗಿದೆ ಹೇಳಿದರೆ, ಒಂದು ನೀರಿನ ಮೇನ್ ಲೈನ್ ಇಲ್ಲಿಂದ ಹರಿದು ಹೋಗ್ತದೆ, ಅದರ ಮೇಲೆ ಕಾಂಕ್ರೀಟ್ ಅನ್ನು ಹಾಕಿ ನಾಳೆ ಆ ನೀರಿನ ಪೈಪಿನಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಇಲ್ಲಿನ ಜನರು ಆ ನೀರಿನ ಅಭಾವವನ್ನು ಸಮಸ್ಯೆಯನ್ನು ಎದುರಿಸುವ ಸಂಭವ ಉಂಟು. ಇದಕ್ಕಿಂತ ಮೊದಲು ಸೇಂಟ್ ಆಂಗೀಸ್ನ ಹತ್ತಿರ ಸುಮಾರು 3 ವರ್ಷಗಳ ಮೊದಲು ನಾವೊಂದು ಪ್ರತಿಭಟನೆಯನ್ನು ಮಾಡಿದೆವು. ಅದರ ನಂತರ ಆ ನೀರಿನ ಪೈಪ್ಲೈನ್ ಮತ್ತು ಕೇಬಲ್ಗಳನ್ನು ಅದನ್ನು ಸರಿಪಡಿಸಿ ಅದರ ನಂತರ ಕಾಂಕ್ರೀಟ್ ಹಾಕಿಕೊಂಡು ಹೋದರು. ಇವತ್ತು ನಾನು ಹೇಳ್ತೇನೆ, ಇದು ಸ್ಮಾರ್ಟ್ ಸಿಟಿ ಅಲ್ಲ, ಮಂಗಳೂರನ್ನು ಕಾಟ್ ಸಿಟಿ ಮಾಡ್ತಾರೆ, ಹಣವನ್ನು ಹಾಳು ಮಾಡಿ.